ವಾವ್, ಈ ಥರ ಸೂಪರ್ ಕ್ರಿಸ್ಪಿ ಕ್ರಂಚಿ ತಿಂಡಿ ಇದೆಯಲ್ಲ, ನಿಮಗೆ ಹೋಟೆಲಲ್ಲಿ ಕೂಡ ಸಿಗಲ್ಲ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಒಂದ್ಸರಿ ಮಾಡಿಕೊಟ್ರೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ರೆಸಿಪಿ ಏನು ಅಂತ ಗೊತ್ತಾಗಬೇಕಾ? ವಿಡಿಯೋ ಫುಲ್ ನೋಡಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಹೊರಗಡೆ ಹೋಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ, ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ತುಂಬಾ ಸಿಂಪಲಾಗಿ ಮನೆಯಲ್ಲೇ ಮಾಡ್ಬೋದಾದಂತಹ ಒಂದು ರೆಸಿಪಿನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿದೆ ಈ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾರು ಬೇಕಾದರೂ ಮಾಡ್ಬೋದು. ನಮಗೆ ಜಸ್ಟ್ ಆಲೂಗಡ್ಡೆ ಮತ್ತು ರವೆ ಇದ್ದರೆ ಸಾಕು. ಸೂಪರ್ ಕ್ರಿಸ್ಪಿ ಆಗಿರುವಂತಹ ನಗೆಟ್ಸ್ ಇರುತ್ತಲ್ಲ, ಹೊರಗಡೆ ಹೋಟೆಲಲ್ಲೆಲ್ಲ ತಿಂತೀವಿ, ಫಾಸ್ಟ್ ಫುಡ್ ಸೆಂಟರ್ಗಳಲ್ಲೆಲ್ಲ ತಿಂತೀವಲ್ವ, ಆ ಥರದೇ ಒಂದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ಹೇಳ್ತಾ ಇದ್ದೀನಿ. ವಿಡಿಯೋನ ನೋಡಿ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಕ್ರಿಸ್ಪಿ ಆಗಿರುವಂತಹ ಮೌತ್ ವಾಟರಿಂಗ್ ಆಲೂ ಮತ್ತು ಸೂಜಿ ರೋಲನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕ್ರಿಸ್ಪಿ ಆಗಿರುವಂತಹ ಈ ಆಲೂ ಮತ್ತು ಸೂಜಿ ರೋಲನ್ನು ಮಾಡಬೇಕಾಗಿದ್ರೆ ನಮಗೆ ಬೇಕಾಗಿರೋದು ಮೇಯ್ನ್ ಆಗಿ ಎರಡು ಇಂಗ್ರೀಡಿಯೆಂಟ್ಸ್. ಅದು ಏನು ಅಂತಂದರೆ ಆಲೂ ಮತ್ತು ರವೆ. ಮೊದಲನೇದಾಗಿ ಒಂದೆರಡು ಮೀಡಿಯಂ ಗಾತ್ರದ ಆಲೂಗಡ್ಡೆನ ತಗೊಂಡು ಅದನ್ನು ಚಂದ ಮಾಡಿ ತೊಳೆದು ಕಟ್ ಮಾಡಿ ಕುಕ್ಕರಲ್ಲಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿ. ತುಂಬ ಸಾಫ್ಟಾಗಿ ಬೇಯಿಸಬೇಡಿ. ನೆಕ್ಸ್ಟ್ ಸ್ಟೆಪ್ ಇರೋದು ನಮಗೆ ರವೆನ ಬೇಯಿಸೋದು. ನೀವು ಯಾವ ರವೆ ಬೇಕಾದರೂ ತಗೋಬೋದು. ಸೂಜಿನೂ ಓಕೆ, ಉಪ್ಪಿಟ್ಟು ರವೆನೂ ಓಕೆ. ಒಂದು ಬಾಣಲೆಗೆ 3/4 ಕಪ್ಪು ನಾನು ಸೂಜಿ ತಗೊತಾ ಇದ್ದೀನಿ. ಸೊ 1.5 ಕಪ್ಪಷ್ಟು ವಾಟರ್ ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್, 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ನೀರನ್ನು ಮೊದಲು ಕುದಿಸಿ. ನೀರು ಚೆಂದ ಕುದಿದಾದ ನಂತರ ನಾವು ಸೂಜಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಬೇಕು. ಬಿಸಿನೀರಿಗೆ ಸೂಜಿ ಹಾಕಿದ ನಂತರ ನೀವು ಅದನ್ನ ಚೆಂದ ಮಾಡಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ದಿದ್ರೆ ಏನಾಗುತ್ತೆ ಅಂತಂದರೆ ಸೂಜಿ ಉಂಡೆ ಉಂಡೆ ಆಗುತ್ತೆ. ಉಂಡೆ ಉಂಡೆ ಆಗಲಿಕ್ಕೆ ಬಿಡಬಾರ್ದು. ಸೊ ಅದನ್ನ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಅದಕ್ಕೆ ತರಬೇಕು. ಈ ರೋಲಲ್ಲಿ ಸೂಜಿ ಮತ್ತು ನಾವು ಆಲೂನ ಯಾವ ಕನ್ಸಿಸ್ಟೆನ್ಸಿಗೆ ಬೇಯಿಸ್ಕೊಂಡು ಅದನ್ನ ಹದ ಮಾಡ್ತೀವಿ ಅನ್ನೋದ್ರ ಮೇಲೇ ನಮಗೆ ಪೊಟೆಟೊ ರೋಲು ಚೆನ್ನಾಗಿ ಬರುತ್ತೆ. ಸೂಜಿ ಬೇಯ್ತಾ ಇದೆ ನೋಡಿ, ಬೆಂದ್ಬಿಟ್ಟು ಅದು ನೀರೆಲ್ಲ ಅಬ್ಸಾರ್ಬ್ ಆಗ್ತಾ ಇದೆ. ಇದು ಇನ್ನೂ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರಬೇಕು. ಯಾಕಂತಂದರೆ ನಾವು ಉಂಡೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡ್ತಾ ಇದ್ದೀರಲ್ಲ ಯಾವ ಕನ್ಸಿಸ್ಟೆನ್ಸಿಗೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಈಗ ಆಲ್ಮೋಸ್ಟ್ ರವೆ ಬೆಂದಿದೆ ಮತ್ತು ನನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಆಲ್ಮೋಸ್ಟ್ ನಂದೀಗ ರವೆ ರೆಡಿ ಆಗಿದೆ. ಇದನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಬಿಡಿಸಿ ಇಟ್ಬಿಡಿ, ತಣ್ಣಗಾಗಬೇಕಿದು. ಇದು ರವೆ ತಣ್ಣಗಾದ ನಂತರ ನಾವು ಬೇಯಿಸಿರೋ ಪೊಟೆಟೊನ ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀವಲ್ವ, ಆ ಪೊಟೆಟೊನ ಇದಕ್ಕೆ ಹಾಕಬೇಕು. ನಾನು ಆಲ್ರೆಡಿ ಪೊಟೆಟೊನ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೇನೆ. ಅದನ್ನ ಇವಾಗ ಸೂಜಿ ಜೊತೆ ಹಾಕ್ತಾ ಇದ್ದೇನೆ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪೊಟ್ಯಾಟೊ ಮತ್ತು ಸೂಜಿ ಎರಡರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ. ಇವಾಗ ನಾವು ಇದಕ್ಕೆ ಸ್ಪೈಸಸ್ ಹಾಕಬೇಕು. 1.5 ಸ್ಪೂನಷ್ಟು ಗ್ರೈಂಡ್ ಮಾಡಿರುವಂತಹ ಚಿಲ್ಲಿ ಫ್ಲೇಕ್ಸನ್ನು ಹಾಕೋಬೇಕು. ಇದೇನಿಲ್ಲ, ಬ್ಯಾಡಗಿ ಮಿರ್ಚಿನ ನೀವು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಆಯಿತು. ಅದಾದ ನಂತರ 1/4 ಸ್ಪೂನಷ್ಟು ಓಮಕಾಳು, 1/4 ಸ್ಪೂನಷ್ಟು ಜೀರಾ, 1/4 ಸ್ಪೂನಷ್ಟು ಮಿರ್ಚಿ ಪೌಡರ್, ನಿಮಗೆ ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, 1/4 ಸ್ಪೂನಷ್ಟು ಅರಶಿನ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿ. ಅದಾದ ನಂತರ ನಾನು ಇಲ್ಲಿ 1/4 ಸ್ಪೂನಷ್ಟು ಚಾಟ್ ಮಸಾಲ ಕೂಡ ಹಾಕಿದ್ದೀನಿ. 1/4 ನಿಂಬೆಯನ್ನು ಹಿಂಡ್ಬೋದು. 1/4 ನಿಂಬೆ ರಸ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಕಟ್ ಮಾಡಿ ಹಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ. ಸ್ಪೈಸಸ್ ಎಲ್ಲ ಹಾಕಿದ್ದಾಯಿತು. ಸ್ಪೈಸಸ್ ಎಲ್ಲ ಹಾಕಿದ ನಂತರ ಇದೆಲ್ಲದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಮಾಡ್ಕೋಬೇಕು. ನಿಮಗೆ ಅದಾದ ನಂತರ ಸಾಲ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸಾಲ್ಟ್ ರವೆ ಬೇಯುವಾಗಲೂ ಹಾಕಿದ್ದೇನೆ, ಪೊಟೆಟೊ ಬೇಯುವಾಗಲೂ ಹಾಕಿದ್ದೇನೆ. ಒಂದು ಸ್ವಲ್ಪ ಸಾಲ್ಟ್ ಆಮೇಲೆ ಟೇಸ್ಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸ್ಪೈಸಸ್ ಹಾಕಿರುವಂಥ ರವೆ ಮತ್ತು ನಮಗೆ ಪೊಟೆಟೊದು ಮಿಕ್ಸ್ ರೆಡಿ ಆಗಿದೆ. ಇವಾಗ ಇದನ್ನ ಕೈಯಲ್ಲಿ ಉಂಡೆ ಮಾಡಿಕೊಂಡು ಓವೆಲ್ ಶೇಪಿಗೆ ರೋಲ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದರೆ ನಿಮಗೆ ರೋಲ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನೀಟಾಗಿ ರೋಲ್ ಮಾಡ್ಕೊಳ್ಳಿ, ಓವೆಲ್ ಶೇಪ್ಗೆ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಮಿಕ್ಸ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದರೆ ನಿಮಗೆ ರೋಲ್ ಮಾಡೋದಕ್ಕೆ ತುಂಬ ಈಸಿ ಆಗಿರುತ್ತೆ.
ಇವಾಗ ಉಂಡೆ ತಗೊಂಡು ನೀಟಾಗಿ ರೋಲ್ ಮಾಡಿಕೊಂಡು ಎಲ್ಲದನ್ನು ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಇರೋದು ನಮಗೆ ಇದನ್ನ ಆಯಿಲಲ್ಲಿ ಫ್ರೈ ಮಾಡೋದು. ಅಲ್ಲಿಗೆ ನಮಗೆ ರವೆ ಮತ್ತು ಪೊಟೆಟೊ ರೋಲು ರೆಡಿ ಆಗುತ್ತೆ. ಇವಾಗ ಬಾಣಲೆಯಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ. ನಾವು ಏನೇ ಫ್ರೈ ಮಾಡುವಾಗ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಅದು ಬೇಗ ಕರಟಿ ಹೋಗುತ್ತೆ, ಸುಟ್ಟು ಹೋಗುತ್ತೆ. ಆಯಿಲ್ ಆಲ್ರೆಡಿ ಕುದೀತಿದೆ. ಇವಾಗ ನಾನು ರೆಡಿ ಮಾಡಿಟ್ಟಿರುವಂತಹ ರೋಲನ್ನು ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಲನ್ನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ರೋಲ್ ರೆಡಿ ಆಗ್ತಾ ಇದೆ. ಕ್ರಿಸ್ಪಿ ಆಗಿರುವಂತಹ ಮೌತ್ ವಾಟರಿಂಗ್ ರೋಲ್ ಫ್ರೈ ಆಗ್ತಾ ಇದೆ. ಇದನ್ನ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ. ಆ ಥರ ಸ್ಪೈಸಿಯಾಗಿ, ಆ ಥರ ಕ್ರಿಸ್ಪಿಯಾಗಿ, ಎಷ್ಟು ಟೆಂಪ್ಟಿಂಗ್ ಆಗಿ ಬಂದಿದೆ ನೋಡಿ. ಸೂಪರ್ಬ್ ಆಗಿರುವಂತಹ ಆಲೂ ಮತ್ತು ಸೂಜಿ ರೋಲ್ ರೆಡಿಯಾಗಿದೆ. ಇಷ್ಟೇ ಇರೋದು ಆಲೂ ಮತ್ತು ಸೂಜಿ ರೋಲ್ ಮಾಡೋದು. ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ನೀವು ಇದರ ಆಯಿಲನ್ನೆಲ್ಲ ಸೋಸ್ಕೊಂಡು ಚೆನ್ನಾಗಿ ಆಯಿಲ್ ಹೋದ ನಂತರ ಒಂದು ಟಿಶ್ಯೂ ಹಾಕಿರುವಂತಹ ಪ್ಲೇಟ್ಗೆ ಹಾಕೋಬಹುದು. ಯಾಕೆ ಟಿಶ್ಯೂ ಹಾಕಿರುವ ಪ್ಲೇಟ್ಗೆ ಹಾಕ್ತೀವಿ ಅಂತಂದರೆ ಎಕ್ಸಸ್ ಆಯಿಲ್ ಇದ್ದರೆ ಆ ಟಿಶ್ಯೂ ಆಯಿಲನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದರಿಂದ ನಾನು ಇದನ್ನು ಟಿಶ್ಯೂ ಹಾಕಿರುವಂಥ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ಮಸ್ತಾಗಿರುವಂತಹ ಕ್ರಿಸ್ಪಿ ಆಗಿರುವಂಥ ಆಲೂ ಮತ್ತು ಸೂಜಿದು ರೋಲ್ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಟೆಂಪ್ಟ್ ಆಗಿದೆಯೋ, ತಿನ್ನೋದಕ್ಕೂ ಅಷ್ಟೇ ಟೆಂಪ್ಟ್ ಆಗಿದೆ ಇದು. ಇದನ್ನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡ್ಬೋದು. ತುಂಬ ಈಸಿಯಾಗಿದೆ. ಒಂದು 5ರಿಂದ 10 ನಿಮಿಷದೊಳಗಡೆ ಇದು ಮುಗ್ದೋಗುತ್ತೆ. ಎನಿ ಟೈಮು ಇದು ಮಾಡ್ಬೋದು. ಮತ್ತು ಮಕ್ಕಳು ಇದನ್ನ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಎಲ್ಲರೂ ಇದನ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ತಿಳಿಸಿ. ನೀವು ಖಂಡಿತವಾಗ್ಲೂ ಇದನ್ನು ತುಂಬ ಇಷ್ಟಪಡ್ತೀರಾ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ವಿಡಿಯೋ ಬಗ್ಗೆ ನನಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೂ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.